ದುಬೈ ನೋಂದಣಿ ಹೊಂದಿದ್ದ ದುಬಾರಿ ಐಷಾರಾಮಿ ಡಾಡ್ಜ್ ಕಾರನ್ನು ಮಣಿಪಾಲದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಣಿಪಾಲದಲ್ಲಿ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಪಾರ್ಟಿಯೊಂದಕ್ಕೆ ಕೇರಳದಿಂದ 3 ಯುವಕರು ಈ ಕಾರಿನಲ್ಲಿ ಬಂದಿದ್ದರು. ದುಬೈನಲ್ಲಿ ವಾಸವಾಗಿರುವ ಸುಲೈಮಾನ್ ಮಹಮ್ಮದ್ ಹಾಗೂ ಮಹಮ್ಮದ್ ಶರೀಫ್ ಮತ್ತು ಅಬ್ದುಲ್ ನಜೀರ್ ಎಂಬುವರು ಈ ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ರು. 6 ತಿಂಗಳ ರಜೆಯಲ್ಲಿ ಭಾರತಕ್ಕೆ ಬಂದಿರುವ ಇವರು ದುಬೈನಿಂದ ಹಡಗಿನಲ್ಲಿ ಈ ಕಾರನ್ನು ಆಮದು ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ಪಾವತಿಸಬೇಕಾದ ತೆರಿಗೆಯನ್ನ ಪಾವತಿಸಿರುವುದಾಗಿ ಹೇಳಿಕೆ ನೀಡಿದ್ದಾರೆ. ದುಬೈ ಸರ್ಕಾರಕ್ಕೆ 30 ಲಕ್ಷ ಹಾಗೂ ಭಾರತ ಸರ್ಕಾರಕ್ಕೆ 1 ಕೋಟಿ ತೆರಿಗೆ ಪಾವತಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಕಾರನ್ನು ವಶಕ್ಕೆ ಪಡೆದು ಸಾರಿಗೆ ಇಲಾಖೆ ಮೂಲಕ ದಾಖಲೆ ಪರಿಶೀಲಿಸಿದ ಪೊಲೀಸರು ಕಾರಿಗೆ ಜನವರಿ ತನಕ ಭಾರತದಲ್ಲಿ ಓಡಾಡಲು ಅವಕಾಶ ಇದೆ ಎಂಬುದನ್ನು ಮನಗಂಡಿದ್ದಾರೆ. ಆದರೆ ಕರ್ಕಶ ಸದ್ದು ಮಾಡಿ ಸಂಚರಿಸಿ ಕಾರಣಕ್ಕಾಗಿ ವಾಹನ ಚಾಲಕನ ಮೇಲೆ 1500 ದಂಡ ವಿಧಿಸಿ ಕಾರು ರಿಲೀಸ್ ಮಾಡಿದ್ದಾರೆ.